ಹಾಗಿದ್ದರೆ ಯಾರು ಒಳ ಬರುವ ಶಬ್ದ ಕೇಳುತ್ತಾ ಇಲ್ಲ. ಏನಾಗಿರಬಹುದು? ಪರೀಕ್ಷಿಸಬೇಕು. ಮುಂದೆ ನಡೆಯುತ್ತೆ, ಮುಂದೆ ನಡೆಯುತ್ತೆ. ಸಾರಥಿ ಅಲ್ಲವೇ ಮಗನೇ? ಹೇಳುವುದಲ್ಲ, ಒಂದು ಮಾತನ್ನ ಕೇಳಬೇಕು ನಿನ್ನಲ್ಲಿ ನಾನು. ಮಗನೆಲ್ಲಿಗೆ ಹೋದ? ನನಗಿರುವುದು ಒಬ್ಬ ಮಗನಲ್ಲ, ಇಬ್ಬರು ಮಕ್ಕಳು ಎನ್ನುವ ಹಾಗೆ ಭಾವಿಸಿ ನನ್ನ ಮಗ ಹೋಗುವ ರಥದ ಸಾರಥಿಯಾದಂತ ನಿನ್ನ ಮಗ ಎನ್ನುವ ಹಾಗೆ ಕರೆದು ಕೊಂಡಾಡುತ್ತಾ ಇದ್ದವಳು ನಾನು. ಆದರೂ ಇಂದು ನಾ ಏನನ್ನ ನೋಡುತ್ತಾ ಇದ್ದೆ? ನನ್ನ ಮಗ ನಿನ್ನ ಒಟ್ಟಿಗಿಲ್ಲ. ಒಬ್ಬನೇ ಬಂದವನು ನೀ. ಒಬ್ಬನೇ ಬಂದದ್ದು ಮಾತ್ರವಲ್ಲ, ಕಣ್ಣಿನಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯುವುದಕ್ಕೆ ಆರಂಭವಾಗಿದೆ. ಮಗ ಎತ್ತ ಹೋದ ಎನ್ನುವುದಾಗಿ ಅತ್ತ ಎತ್ತ ಕಂಡಾಗ ಮಗನ ಸುಳಿವೇ ನನಗಿಲ್ಲ. ಆದರೆ ರಥ ಬಂದಿದೆಯಲ್ಲ, ಅದು ಹೇಗೆ ಬಂದಿದೆ? ರಥವೇ ಬರಿದಾದುದು ಯಾಕೆ ರಥವೇಕೆ ಬರಿದಾದುದು? ನಿನ್ನನ್ನು ನೋಡಲದಿ ದುಃಖ ಹುಟ್ಟುವುದು, ನಿನ್ನನ್ನು ನೋಡಲದಿ ದುಃಖ ಹುಟ್ಟುವುದು. ಪದದಲ್ಲಿ ಬಿಟ್ಟು ಬಂದಿಯೋ, ಪದದಲ್ಲಿ ಬಿಟ್ಟು ಬಂದಿಯೋ, ಕರೆದಂತೆಯೋ ಕರೆದಂತೆಯೋ ಕೃತಕವೇನು ಕೃತಕವೇನು ಬಾಲನೆಲ್ಲಿಗೆ ಹೋದರೆ ಎನ್ನಯ ಚಾರು ಶೀಲನೇ ಮಣಿಮಯವಾದಂತಹ ರಥವನ್ನ ಏರಿಕೊಂಡು ಅತಿ ಉತ್ಸಾಹ
ಕಾದಿದ್ದಂತ ನನ್ನ ಮಗ ಇವತ್ತು ಬಂದಿಲ್ಲ. ಬರಿದಾದಂತ ರಥ ಕಾಣುತ್ತಾ ಇದೆ. ಅವನ ದೇಹದಲ್ಲಿರಬೇಕಾದಂತ ಆಭರಣಗಳೆಲ್ಲವೂ ಕೂಡ ಕಾಣುತ್ತಾ ಉಂಟು. ಶಿರದ ಮೇಲೆ ರಾರಾಜಿಸದಿದ್ದಂತ ಮಣಿಮಯ ಕಿರೀಟ ಕಾಣುತ್ತಾ ಇದೆ. ಬತ್ತಳಿಕೆ ಶರ ಎಲ್ಲವೂ ಕೂಡ ಅದರಲ್ಲುಂಟು ಅಂತಾಗಿದ್ದರೆ ನನ್ನ ಮಗ ಎಲ್ಲಿ ಹೋದ? ಅರ್ಧ ಪಥದಲ್ಲೇ ಬಿಟ್ಟು ಬಂದೆಯೋ ಅಥವಾ ಇದರಲ್ಲಿ ಏನಾದರೂ ಕೃತಕ ಉಂಟು? ಹೇಳು ಮಗನೇ, ಹೇಳು. ಸಹಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ. ಕರ ಮುಗಿಯುತ್ತೀನಿ. ನನ್ನ ಮಗ ಎಲ್ಲಿ ಹೋದ? ಹೇಳು ನಿಮಗೆ. ಅಳುತ್ತಾ ಇದ್ದೆಯೇ? ಕಣ್ಣೀರು ಬರ್ತಾ ಇದೆ, ದೇಹ ಕಂಪಿಸುತ್ತಾ ಇದೆ. ಅಯ್ಯೋ ನಿನ್ನ ನಗು ಮುಖವನ್ನು ಈ ತಾಯಿಗೆ ತೋರು ಕಂದ. ಸದಾಕಾಲ ಅಮ್ಮ ನೀನು ನಗಬೇಕು, ನಿನ್ನ ಮುಖದಲ್ಲಿ ನಗುವನ್ನೇ ನಾನು ಕಾಣಬೇಕು ಎನ್ನುವುದಾಗಿ ಪರಿ ಪರಿಯಾಗಿ ನನ್ನನ್ನು ನಗಿಸುತ್ತಾ ನೋಡುತ್ತಿದ್ದಂತಹ ಕಂದ. ಬಾ ಮಗನೇ. ಇಲ್ಲ, ನಾನೆಷ್ಟರೂ ಅತ್ತರೂ ಕೂಡ ಇದು ಅರಣ್ಯ ರೋದನವಾಗುತ್ತಾ ಇದೆ ಎನ್ನುವುದು ಸತ್ಯ. ಮಗನೇ, ಮಕ್ಕಳಾದವರು ಹೆತ್ತಪ್ಪೆಯ ಮುಖದಲ್ಲಿ ಕಣ್ಣೀರು ಕಂಡ ಆ ಸಮಯದಲ್ಲಿ ಓಡೋಡಿಕೊಂಡು ಬಂದು ಕಣ್ಣೀರನ್ನು ಒರೆಸುವಂತಹ ಕೆಲಸವನ್ನಾದರೂ ಮಾಡಿ ಯಾರು. ಆದರೆ ನೀ ಹೋದದ್ದು ಹೇಗಾಯಿತು ಗೊತ್ತೇ ಕಂದ? ಹೆತ್ತಪ್ಪೆಯ ಉದರದ ಮೇಲೆ ಕಲ್ಲಿಟ್ಟು ಹೋದೆಯಲ್ಲ ಮಗನೇ, ಕಲ್ಲಿಟ್ಟು ಹೋದೆಯಲ್ಲ. ತೋಳುಗಳನ್ನೇ ತೊಟ್ಟಿಲಾಗಿಸಿ ತೂಗಿದಂತಹ ಈ ಕರಗಳನ್ನೇ ಕಡಿದು ಬಿಸಾಡಿದೆ ಮಗನೇ. ಹೆತ್ತ ಕರುಳಿನಲ್ಲಿ ಬೆಂಕಿ ಉರಿಯುವುದಕ್ಕೆ ಆರಂಭವಾಗಿದೆ. ಹೇಗೆ ಸಹಿಸಿಕೊಳ್ಳಬೇಕು ಕಂದ? ಇದನ್ನು ನಾನು ಹೇಗೆ ಸಹಿಸಿಕೊಳ್ಳಬೇಕು? ನೀ ಹೇಗೆ ಇದ್ದವರು, ಹೇಗೆ ಇದ್ದವರು? ಉದರದಿಂದ ಹೊರಬರುತ್ತಿರುವಂತಹ ವೇಳೆಯಲ್ಲಿ ಅತೀವವಾದಂತಹ ಕಾಠಿಣ್ಯ ಪೂರಿತವಾದಂತಹ ಪರ್ವತವೇ ಪುಡಿಗಟ್ಟು. ಅಂತಹ ಶಕ್ತಿಯುತನಾದಂತಹ ನಿನಗೆ ಅತಿ ಕಾಯ ಎನ್ನುವ ಹಾಗೆ ಹೆಸರು ತಿಳಿದಿದೆ. ಅಂತ ಅತಿ ಕಾಯ ನಾಶವಾಗಿ ಹೋಯಿತೆ. ಅಂತ ಅತೀವವಾದಂತಹ ಕಾಯ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಇಲ್ಲ, ಹೇಗೆ ಸಹಿಸಿಕೊಳ್ಳಬೇಕು ಮಗನೇ?
ಉದ್ದಕ್ಕೆ ಬೆಳೆಸಿದಂತ ಈ ಕೈಗಳು ಇನ್ನು ಯಾರನ್ನ ಮಗನೇ ಎನ್ನುವುದಾಗಿ ಅಪ್ಪೆ ಎನ್ನುವುದಕ್ಕೆ ಹೋಗಬೇಕು. ಇಲ್ಲ ಇಲ್ಲ, ನನಗಿನ್ನು ಈ ಬದುಕು ಬೇಕೇ, ನನಗಿನ್ನು ಬದುಕು ಶೋಧ ಮಹಾಧಿಯುಳ್ ಎನ್ನ ಹೋಗಿರೆಯ ಗುಣರನ್ನ ಶೋಕ ಮಹಾಧಿಯುಳ್ ಎನ್ನ ಹೋಗಿರೆಯ ಗುಣರನ್ನ ಶೋಕ ಮಹಾಧಿಯುಳ್ ಎನ್ನ ಹೋಗಿರೆಯ ಗುಣರನ್ನ ಸಾಕಿದಕ್ಕುಪಕಾರ ಸಾಗಯ್ಯ ಸುಕುಮಾರ ನೋಕಿದೆಯ ಗುಣನ ಹಾ ಮಗನೇ ಮಗನೇ ಹಾ ಮಗನೇ ಶೋಕ ಸಾಗರದೊಳಗೆ ನನ್ನನ್ನೇ ಬಿಟ್ಟು ಕೊಳೆಯುವ ಹಾಗೆ ಮಾಡಿಬಿಟ್ಟೆ ಎಲ್ಲ ಕಂದ. ಇದ್ದವನೊಬ್ಬನೇ ಮಗ, ಆಸರಿಯ ಕೂಸು ಎನ್ನುವ ಹಾಗೆ ಭಾವಿಸಿ ಮುದ್ದಿನಿಂದ ಸಾಕಿದಂತ ಈ ತಾಯಿಯನ್ನ ಇನ್ನು ಮುಂದೆ ಶೋಕ ಸಾಗರದಲ್ಲೇ ಇರಬೇಕು ಎನ್ನುವ ಕಾರಣದಿಂದ ನನ್ನಂತಹ ಒಂದು ಕೂಪಕ್ಕೆ ನೂಕಿದೆಯ ಕಂದ. ನಾನಿನ್ನು ನಿನ್ನನ್ನು ಕಳೆದುಕೊಂಡು ಹೇಗೆ ಬದುಕಬೇಕು ಮಗನೇ, ಹೇಗೆ ಬದುಕಬೇಕು? ಇಲ್ಲ, ನನಗಿನ್ನು ಈ ಜೀವನವೂ ಬೇಡ, ನನಗೆ ಯಾರೂ ಬೇಡ. ನನ್ನ ಮಗನಿಲ್ಲದ ಜಾಗದಲ್ಲಿ ನಾನು ಯಾಕೆ ಇರಬೇಕು? ನಾನು ಯಾಕೆ ಬದುಕಬೇಕು? ನಾನು ಯಾಕೆ ಬದುಕಬೇಕು? ಹೌದು, ಇಷ್ಟೆಲ್ಲ ಆಗುವುದಕ್ಕೆ ಕಾರಣವೇ ಏನು? ಅರ್ಥವಾಯಿತು. ಇದಕ್ಕೆಲ್ಲ ಕಾರಣ ಅವರೇ ದಶಶಿರ. ಇದು ಏನು ಪ್ರಯೋಜನ ಆಯಿತು? ಎಲ್ಲರೂ ಕೂಡ ನಾಶವಾಗುವುದಕ್ಕೆ ಆ 10 ತಲೆಗಳನ್ನು ಹೊಂದಿದಂತಹ ದೈತ್ಯನೇ ಕಾರಣ. ಎಲ್ಲರನ್ನ ಕಳೆದುಕೊಂಡು ಬಿಟ್ಟೆ, ಎಲ್ಲರನ್ನ ನಾ ಕಳೆದುಕೊಂಡು ಬಿಟ್ಟೆ. ದಶಾದನನು ನಡೆದಲ್ಲಿ ಸಮಾಧಾನವಾಯಿತೆ, ಕಳಿಸಿದ್ದೀರಲ್ಲ ಚಿನ್ನರನ್ನ. ಕಳುಗಿರಿರೆ ಹಬ್ಬವ ಎಲ್ಲ ಕಣ್ಣಿಗೆ ಮಾಡಿದಿರೆ ಹಬ್ಬವಾಗೆಲ್ಲ ಕಣ್ಣಿಗೆ ಮಾಡಿದಿರೆ. ಎಲ್ಲಿದ ಬಯಕೆ ತೀರುವೆ, ಎಲ್ಲಿದ ಬಯಕೆ ತೀರುವೆ. ಹೊಟ್ಟೆ ಚಿನ್ನದ
ಸಮಾಧಾನವನ್ನು ಮಾಡಿ ಇದು ಏನಾಗಿ ಹೋಯ್ತು? ಯಾಕೆ ಹೀಗೆ ಕಂಡ- ಬೇಕಾಗಿಲ್ಲ. ಹಬ್ಬವನ್ನು ಆಚರಿಸಿ ನೀವು ಯಾಕೆ ಹೀಗೆ ಆಡ್ತಾ ಇದ್ದೀರಿ? ನನ್ನ ಚಿನ್ನನನ್ನ ನೀವು ಕಳುಹಿದ್ದೀರಲ್ಲ, ಅವರ ಅಂಗಣದಲ್ಲಿ ತಡೆಗೊಳ್ಳಿ ಬಿದ್ದಿದ್ದಾನಂತೆ. ಹಾಗಿದ್ರೆ ಹೊಟ್ಟೆಗೆ ತಣ್ಣಗಾಗಿರಬಹುದು ನಿಮಗೆ. ಛೇ ಛೇ, ಹಾಗೆ ಹೇಳಿದ್ರು ಹೇಳದೆ. ಹೋಗಿ ಹಾಲನ್ನು ಕುಡಿ, ಸಂತೋಷವನ್ನ ಆಚರಿಸಿ, ಹಬ್ಬವನ್ನ ಮಾಡಿ. ಈ ಹೊಟ್ಟೆಗೆ ನಿಲ್ಲಿಸು ನಿಲ್ಲಿಸು. ಯಾಕೆ ಅವಸರ ಮಾಡ್ತಾ ಇದ್ದೀರಿ? ಇಷ್ಟೆಲ್ಲ ಆಗಬೇಕಾದ್ರೆ ಕಾರಣ ಯಾರು? ನಿಮಗೆ ಪರನಾರಿ ಹೆಂಗಸನು ತಂದು ಎನ್ನಯ ಮಗನ ಹರಿಬವ ಕಂಡಿರುವುದು, ಎನ್ನಯ ಮಗನ ಹರಿಬವ ಕಂಡಿರುವುದು, ಅರಿಗದ ದೂರನೇ ಅರಿಗದ ದೂರನೇ ಕಂದಗೆ ಮೃತ್ಯು ಕಂದಗೆ ಮೃತ್ಯು ಹರಿಯನು ನೀವೇ ಹರಿಯನು ನೀವೇ ಬಲಾಗಿ ಪರರ ಹೆಂಗಸರು ಎನ್ನಯ ಮಗನ ಹರಿಬವ ಎನ್ನಯ ಮಗನ ಹರಿಬವ ಕಂಡಿರುವುದು, ಚಿನ್ನನ ಕಳುಹಿರಿ ಕಳುಹಿರಿ ಸ್ವರಾಗಿಯೇ ಸಾಕು ಮಾಡಿ. ಬೇಕಾಗಿಲ್ಲ. ನಿಮ್ಮ ಯಾವ ವಿಚಾರಗಳು ಕೂಡ ನನಗೆ ಬೇಡ. ನಿಮ್ಮ ಮಾತುಗಳನ್ನು ಕೇಳಿ ಸಹಿಸಿಕೊಳ್ಳುವುದು. ನಿಮ್ಮ ಮಾತು ಈಗ ರಾಕ್ಷಸ ನುಡಿಯಾಗುತ್ತಾ ಇದೆ. ನನಗೆ ಬೇಡ. ಸಮಾಧಾನ ಸಮಾಧಾನ ಮಾಡಿಕೊಳ್ಳಿ. ಸಮಾಧಾನ ಇನ್ನು ಎಲ್ಲಿ ಎಂದು ಸಮಾಧಾನ ನನಗೆ ಬೇಡ 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 ಎನ್ನುವ ಹಾಗೆ ಹೇಳಿಯೂ ಕೂಡ ಪರನಾರಿಯಿಂದ ತಂದೊಯ್ದು ನೀವು ಪರನಾರಿ. ನಿಮಗೆ ಪರನಾರಿ ಬೇಕಾಯಿತಲ್ಲವೇ? ಇಲ್ಲ, ಹಾಗೆ ಹೇಳಿದ್ರು ಪರನಾರಿಯನ್ನ ಬಯಸದ್ರಿಂದ ಏನೆಲ್ಲ ಆಗುತ್ತಾ ಇದೆ, ಏನೆಲ್ಲ ಆಯಿತು. ಸಮಸ್ತ ಸಾಮ್ರಾಜ್ಯದಲ್ಲಿದ್ದಂತಹ ಸಕಲರೂ ಕೂಡ ನಾಶನತ್ತ ಸಾಗುತ್ತಾ ಇದ್ದಾರೆ. ಆದರೂ ಕೂಡ ನಿಮಗೆ ಪರನಾರಿಯನ್ನ ಬಿಡುವ ಮನಸ್ಥಿತಿ ಇಲ್ಲ. ಧನ್ಯ ಮಾಡಿದಿ ನನ್ನನ್ನು ಆ ರೀತಿಯಾಗಿ ನೀನು ಕಂಡಯ. ಕಂಡದಿಂದಲೇ ಹೇಳ್ತಾ ಇದ್ದೇನೆ. ಏನು ಬೇಡ. ಯಾಕೆ ಇಂಥ ಮಾತನಾಡ್ತಾ ಇದ್ದೀನಿ? ನನಗೆ ಜೀವನವೂ ಬೇಡ, ಈ ಜೀವವೂ ಬೇಡ. ನನಗೊಂದು ಉಪಕಾರ ಮಾಡಬೇಕು ತಾವು. ಏನು? ಒಂದೇ ಒಂದು ಉಪಕಾರ. ಯಾವುದು ಹೇಳು? ನಾನು ಬದುಕುವುದಿಲ್ಲ. ಬದುಕುವುದಿಲ್ಲ. ಬೇಡ. ಮುಚ್ಚಿಬಾಯಿ. ಧಾನ್ಯವಾಯಿನಿ, ಓ ಧಾನ್ಯವಾಯಿನಿ, ಇಂತಹ ಕಠೋರವಾದಂತಹ ನುಡಿಗಳನ್ನು ಆಡುತ್ತಾ ನನ್ನ ಕರುಳನ್ನೇ ಬಗೆಯ ಹಾಗೆ ಮಾಡ್ತಾ ಇದೆಯಲ್ಲ ನೀನು. ಹೌದು, ಮಗನ ಮುಖವನ್ನು ನೋಡುವಂತಹ ಭಾಗ್ಯ ಇಲ್ಲದಂತಹ ಈ ತಾಯಿ ಇದ್ದು ಏನನ್ನ ಸಾಗಿಸಬೇಕು, ಸಾಗಿಸಬೇಕು. ಕೇವಲ ನಿನ್ನೊಬ್ಬನ ಮಗನಲ್ಲವ, ನನಗೂ ಕೂಡ ಮಗನವ, ನನಗೂ ಮಗನೇ. ನಿಮಗೆ ಹೇಳಿಕೊಳ್ಳುವುದಕ್ಕೆ ಇನ್ನೊಬ್ಬ ಮಗನಿದ್ದಾನೆ, ನನಗೆ ಯಾರಿದ್ದಾರೆ, ಇನ್ನು ಯಾರಿದ್ದಾರೆ? ನಿಮಗೆ ಇರುವುದಕ್ಕೆ ಇನ್ನೊಬ್ಬ ಮಗ ಇದ್ದಾನೆ, ಇನ್ನೊಂದು ಹೆಂಡತಿ. ನಾನು ಯಾಕೆ ನಿಮಗೆ ಯಾಕೆ ಸಮಾಧಾನ ಮಾಡಿಕೊಳ್ಳು. ನಾನು ಹೋಗಿ ಸಾಯ್ತೇನೆ. ಖಂಡಿತ ಹತ್ತಿರ ಬರಬೇಡಿ, ಹೇಳದಿರು, ಹತ್ತಿರ ಬರಬೇಡಿ. ಹೇಳದಿರು. ಸಮಾಧಾನ ಮಾಡಿ. ಇಲ್ಲ, ನನಗೆ ಸಮಾಧಾನ ಯಾವ ಇಲ್ಲ. ವಿಚಾರ ಅಂತ ನಿಜ ಬಾಯಿ ಬಿಟ್ಟು ಹೇಳಿ, ಏನಾಗಿ ಹೋಯ್ತಂತ ಹೇಳು. ಓಹೋ, ಏನು ಎನ್ನುವುದು ಗೊತ್ತಿರುವ ನಿಮಗೆ? ಏನಾಯ್ತು? ಏನೇನು ಗೊತ್ತಿಲ್ಲವೇ?
ಲಕ್ಷ್ಮಣನ ಬಾಣದಾಗಿ ಸತ್ತು ಹೋದನೆ. ಅವರು ದುಃಖಿಸ್ತಾ ಇದ್ದಾರೆ, ಅವರು ದುಃಖಿಸ್ತಾ ಸಮಾಧಾನದಿಂದ ನಾನು ಸಾಯ್ತೇನೆ, ಬೇಡ ನೀವು ಹೋಗಿ. ಖಂಡಿತ ಸಾಯದಿರು. ಅವರಿಗೆ ಸಮಾಧಾನ ಆಡಬೇಕು ಅಂತಾದ್ರೂ ಒಂದೆರಡು ಮಾತು, ಧೈರ್ಯದ ಮಾತು ಹೇಳಬೇಕು ನೀವು. ಧಾನ್ಯ ಮಾಲಿನಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಯುದ್ಧರಂಗಕ್ಕೆ ಹೋದಂತಹ ಯೋಧ, ಸಮುದ್ರವನ್ನು ಸೇರಿದಂತಹ ಅಂಬಿಗ ಹಾಗೂ ಮರಳಿ ಬರ್ತಾರೆ ಎನ್ನುವಂತಹ ಭರವಸೆ ನಮಗಿರುವುದಿಲ್ಲ. ನನಗೆ ನಿಮ್ಮ ಈ ಉಪದೇಶ ಬೇಕಾಗಿಲ್ಲ. ಧಾನ್ಯ ಮಾಲಿನಿ ಹೋದವರೇನು ಆಗಿ ಹೋಗಿ, ಯುದ್ಧರಂಗಕ್ಕೆ ಹೋದವ ಸತ್ತು ಹೋಗಿದ್ದಾಳೆ ಎನ್ನುವಂತಹ ಬೇಸರ ಮಾಡಬೇಡ. ಯಾಕೆ ಗೊತ್ತೇ? ಯುದ್ಧರಂಗದಲ್ಲಿ ಸತ್ತ ಎಂದಾದರೆ ವೀರ ಮರಣ, ವೀರ ಸ್ವರ್ಗವನ್ನು ಪಡೆಯುವುದಕ್ಕೆ ಸಾಧ್ಯ. ಆದ ಕಾರಣವಾಗಿ ನಮ್ಮ ಮಗ ಯೋಧನಾಗಿದ್ದುಕೊಂಡು ವೀರ ಮರಣವನ್ನು ಅಪ್ಪಿದ್ದಾನೆ, ಸ್ವರ್ಗವನ್ನು ಸೇರಿದ್ದಾನೆ. ಆ ಮಗನು ಕೂಡ ನಿನಗೂ ಕೂಡ ಮಗನಲ್ಲ. ನನಗಿಂತದ್ದು ಒಬ್ಬನೇ ಮಗ, ಅವನು ಸತ್ತ, ನಾನು ಸಾಯ್ತೇನೆ. ಇಂತಹ ಕಠೋರವಾದಂತಹ ನುಡಿಗಳನ್ನು ಆಡದಿರು. ಧಾನ್ಯ ಮಾಲಿನಿ ಸಮಾಧಾನ ಮಾಡ್ತೇನೆ. ಬಾರೆ ಬಾ ಬಾ. ಇಲ್ಲ, ಬಾರೆ ಬರಲಾರರವರು. ಧಾನ್ಯ ಮಾಲಿನಿ ರಾವಣೇಶ್ವರ ಇತ್ತಾ ಇದ್ದೇನೆ. ಬಾರೆ. ನಾನು ಬರುವುದಿಲ್ಲ. ಅವರು ಸಾಯ್ತಾರೆ, ನಾನು ಸಾಯ್ತೇನೆ, ನಾನು ಸಾಯ್ತೇನೆ. ಕೇಳಿಸಿಕೋ, ನನ್ನ ಮಗ ಸತ್ತಿದ್ದಾನೆ ಎನ್ನುವಂತಹದ್ದಕ್ಕೆ ನನಗೂ ಇದೆ. ಆದ ಕಾರಣವಾಗಿ ರಣರಂಗದಲ್ಲಿ ಯಾರು ಕೆಳಗಿದ್ದಾನೋ ಅಂತವನಿಗೆ ಸರಿಯಾದಂತ ಶಾಸ್ತ್ರ ಮಾಡುತ್ತೇನೆ. ಆ ಲಕ್ಷ್ಮಣ, ಆ ರಾಮನ, ಆ ಮತ್ತೆ ಇದ್ದಾರಲ್ಲ ಕಪಿಗಳು. ಉತ್ತರವನ್ನು ಕೊಡ್ತಾ ಇದ್ದೇನೆ. ಮುಂದೆ ರಣರಂಗವನ್ನು ಪ್ರವೇಶ ಮಾಡಿ ಕೈಯಲ್ಲಿರುವಂತಹ ಚಂದ್ರಹಾಸದಿಂದ ಆ ರಾಮ ಲಕ್ಷ್ಮಣನ ಮಾಡ್ತೇನೆ. ನಾನು ಸಾಯ್ತೇನೆ, ನಾನು ಸಾಯ್ತೇನೆ. ನನಗೆ ಬದುಕು ಬೇಡ, ನನಗೆ ಬದುಕು ಬೇಡ. ನನ್ನ ಮಾತನ್ನ ಕೇಳಿ. ಇಲ್ಲ, ನಾನು ಕೇಳಲ್ಲ. ಅಲ್ಲಿರುವಂತಹ ಕಪಿಗಳಿದ್ದಾರಲ್ಲ, ಅವರ ಬಾಲವನ್ನು ಹಿಡಿದು ಅದಕ್ಕೆ ಅಪ್ಪಳಿಸಿ ರಕ್ತವನ್ನು ಕಾಯಿಸಿ ನಾನು ಬರ್ತೇನೆ. ಇದು ನನ್ನ ಭರವಸೆಯ ನುಡಿ. ಸಮಾಧಾನವಾಯಿತು ನಿನಗೆ? ಇಲ್ಲ, ನೀವು ಏನು ಹೇಳಿದ್ರು ನನಗೆ ಸಮಾಧಾನವಾಗುವುದಿಲ್ಲ. ನಾನು ಸಾಯ್ತೇನೆ. ಸಾಯದಿರು. ಇಂತಹ ಕಠೋರವಾದಂತ ಮಾತನ್ನು ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ? ಇಲ್ಲ, ಉಳಿಸಿದ್ರೆ ಸಾಯ್ತಾರೆ. ಬೇಡ, ನನಗೆ ಬದುಕು ಬೇಡ. ಇಲ್ಲ, ಬರುವುದಿಲ್ಲ. ನಾನು ಬರುವುದಿಲ್ಲ.